ಚೈತ್ರ ಕುಂದಾಪುರ ಮದುವೆಯ ಸಂದರ್ಭ ಭಾರಿ ಸಂಚಲನ ಮೂಡಿಸಿದ ಚೈತ್ರ ಮತ್ತು ಆಕೆಯ ತಂದೆ ಬಾಲಕೃಷ್ಣ ನಾಯ್ಕ್ ನಡುವಣ ವಿವಾದ ಕುರಿತಂತೆ ಇದೀಗ ಉಡುಪಿ ಉಪವಿಭಾಗಾಧಿಕಾರಿ ಅಧೀನದ ಹಿರಿಯ ನಾಗರಿಕರ ನ್ಯಾಯಾಲಯವು ಚೈತ್ರ ಕುಂದಾಪುರ ವಿರುದ್ಧ ತೀರ್ಪು ನೀಡಿದೆ. ಈ ಪ್ರಕರಣದಲ್ಲಿ ಚೈತ್ರ ಕುಂದಾಪುರ ಮತ್ತು ಪತ್ನಿಯಿಂದ ತನಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಬಾಲಕೃಷ್ಣ ನಾಯ್ಕ್ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇದೀಗ ಉಡುಪಿ ಉಪವಿಭಾಗಾಧಿಕಾರಿ ನ್ಯಾಯಾಲಯವು ಬಾಲಕೃಷ್ಣ ನಾಯ್ಕ್ ಅವರಿಗೆ ಯಾವುದೇ ದೈಹಿಕ ಮಾನಸಿಕ ಕಿರುಕುಳ ನೀಡುವಂತಿಲ್ಲ, ಮನೆಯಲ್ಲಿ ನಿರ್ಭೀತಿಯಿಂದ ವಾಸಿಸಲು ಅನುವು ಮಾಡಿಕೊಡಬೇಕು ಎಂದು ಆದೇಶಿಸಿ ಪ್ರತಿವಾದಿಯಿಂದ ಸೂಕ್ತ ಮುಚ್ಚಳಿಕೆ ಪಡೆಯುವಂತೆ ಸೂಚನೆ ನೀಡಿದೆ. ಕರ್ನಾಟಕ ಪೋಷಕರು ಮತ್ತು ಹಿರಿಯ ನಾಗರಿಕರ ಪಾಲನೆ ಮತ್ತು ಕಲ್ಯಾಣ ನಿಯಮಗಳು ಅಡಿಯಲ್ಲಿ ರಕ್ಷಣೆ ಒದಗಿಸಬೇಕು ಎಂದು ಆದೇಶಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಕುಂದಾಪುರ ಪೊಲೀಸರಿಗೆ ಸೂಚನೆ ನೀಡಿದೆ. ಚೈತ್ರ ಕುಂದಾಪುರ ಮದುವೆ ವೇಳೆ ತಂದೆ ಬಾಲಕೃಷ್ಣ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಆಗ ಚೈತ್ರ ಮತ್ತು ತಂದೆಯ ನಡುವಣ ಸಂಘರ್ಷ ತಾರಕಕ್ಕೇರಿತು. ತಂದೆ ವಿರುದ್ಧ ಚೈತ್ರ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಪರೋಕ್ಷವಾಗಿ ಕಿಡಿಕಾರಿದ್ದರು. ತಂದೆಯ ಆಸರೆ ಇಲ್ಲದೆ ನಾನು ಬೆಳೆದಿದ್ದೇನೆ, ತಾಯಿ ನಮ್ಮನ್ನ ಕಷ್ಟಪಟ್ಟು ಸಾಕಿದ್ದಾರೆ ಎಂಬುದಾಗಿ ತಂದೆಯ ನಡವಳಿಕೆ ಕುರಿತು ಕಿಡಿಕಾರಿದ್ದರು. ಆದರೆ ಬಾಲಕೃಷ್ಣ ಅವರು ಪುತ್ರಿಯ ಆರೋಪ ತಳ್ಳಿ ಹಾಕಿ ತಾನು ಮಗಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ಪೋಷಣೆ ಮಾಡಿದ್ದೇನೆ, ಮನೆಯಲ್ಲಿ ನಡೆಯುವ ಅಕ್ರಮ ವ್ಯವಹಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇನೆ, ಚೈತ್ರ ಅವರು ನಡೆಸಿದ್ದಾರೆ ಎನ್ನಲಾದ ಅವ್ಯವಹಾರಗಳನ್ನ ನಾನು ಆಕ್ಷೇಪಿಸಿದ್ದೇನೆ, ಇದರಿಂದ ತಾಯಿ ಮಕ್ಕಳು ಸೇರಿ ನನಗೆ ಕಿರುಕುಳ ನೀಡಿದ್ದಾರೆ, ನನ್ನನ್ನ ಮನೆಗೆ ಸೇರಿಸುತ್ತಿಲ್ಲ, ತನ್ನ ಪಿತ್ರಾರ್ಜಿತ ಆಸ್ತಿಗಾಗಿ ಕಿರುಕುಳ ನೀಡುತ್ತಿದ್ದಾರೆ, ನನ್ನ ಸ್ವಂತ ಮನೆಯಲ್ಲಿ ನಾನು ಹೊರಗಿನವನಾಗಿದ್ದೇನೆ ಎಂದು ಆರೋಪಿಸಿದರು. ಮನೆಯಿಂದ ಹೊರಬಂದು ಹಿರಿಯ ಮಗಳ ಮನೆಯಲ್ಲಿ ವಾಸವಿದ್ದೇನೆ ಎಂದು ಹೇಳಿಕೊಂಡಿದ್ದರು. ಇದೀಗ ಚೈತ್ರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆ ಪ್ರವೇಶಿಸಿ ಅಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಈ ಹಿಂದೆ ಒಂದು ಬಾರಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದ ಚೈತ್ರ ಬಳಿಕ ಹೊರಬಂದು ಮದುವೆಯಾಗಿ ಸುಖಿ ಸಂಸಾರ ನಡೆಸುತ್ತಿದ್ದರು. ಇದೀಗ ಮತ್ತೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ.